ಉಳ್ಳಾಲ ಸರ್ಕಾರಿ ಆಸ್ಪತ್ರೆ ಮಾತಾ ವ್ಯವಸ್ಥೆಯನ್ನು ಕಲ್ಪಿಸಾವುಡು ಪಂಡದು STPI ರಾಜ್ಯ ಮುಖಂಡರು ಅಕ್ರಮ್ ಹಸನ್ ಸುದ್ದಿಗೋಷ್ಠಿಡು ಒತ್ತಾಯಿಸಿದರು. ಪಾರ್ಟಿ ಆಫ್ ಇಂಡಿಯಾ SDPI ಪಕ್ಷ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ನಮ್ಮ ನಗರಸಭಾ ವ್ಯಾಪ್ತಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಮತ್ತು ಪೇಟೆಯ ಸಮೀಪ ಒಂದು ಬೃಹತ್ ಗಾತ್ರದ ಸರ್ಕಾರಿ ಕಟ್ಟಡದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಲಾಗಿದೆ. ಇಲ್ಲಿನ ಶಾಸಕರು ಆರೋಗ್ಯ ಸಚಿವರಾಗಿದ್ದಾಗ ಅವರ ಮುತುವರ್ಜಿಯಲ್ಲಿ ಆ ಬೃಹತ್ ಕಟ್ಟಡ ಕಟ್ಟಿದ್ದಾರೆ. ಅದು ತುಂಬ ಸಂತೋಷದ ವಿಷಯ. ಆದರೆ ಅದರ ಕಾಮಗಾರಿ ಆರಂಭದಿಂದಲೇ ತುಂಬ ಸ್ಲೋ ಆಗಿ ಆಮೆಗತಿಯಲ್ಲಿ ಹೋಗ್ತಾ ಇತ್ತು. ಹೇಗೂ ಕಷ್ಟ ಕೊನೆಗಾಲಿಗೆಲ್ಲ ಒಂದು ಬಿಲ್ಡಿಂಗ್ ಆಯಿತು, ದೊಡ್ಡ ಹಡಗಿನಷ್ಟು ದೊಡ್ಡದು ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಆಗಿ 2 ವರ್ಷ ಆಯಿತು. ಇಂದಿನ ತನಕ ಅಲ್ಲಿ ಸಿಬ್ಬಂದಿಯ ನೇಮಕಾತಿ ಆಗಿಲ್ಲ, ತಜ್ಞ ವೈದ್ಯರಿಲ್ಲ, ಲ್ಯಾಬೊರೇಟರಿ ಪ್ರಯೋಗಾಲಯ ಇಲ್ಲ, ಫಾರ್ಮಸಿ ಇಲ್ಲ, ಎಕ್ಸ್ರೇ ಮಿಷಿನ್ ಇಲ್ಲ. ಡೆಂಟಲ್ಗೆ ಹೋದರೆ ಅಲ್ಲಿ ಡೆಂಟಲ್ ಒಂದು ಚೇರ್ ಉಂಟು, ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ ಇಲ್ಲ. ಸಣ್ಣ ಒಂದು ರೂಟ್ ಕೆನಾಲ್ ಮಾಡಲಿಕ್ಕೆ ಸಹ ಅವರ ಕೂಡಲಲ್ಲಿ ಬರ್ತು ಕೊಡ್ತಾರೆ, KMCಗೆ ಹೋಗಿ ಅಂತ, ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ. ಅಲ್ಲಿ PGಗಳು, ಖಾಸಗಿ ಮೆಡಿಕಲ್ ಕಾಲೇಜಿನ PGಗಳು ಬಂದು ತಪಾಸಣೆ ಮಾಡೋದು ಮತ್ತು ಮದ್ದು ಕೊಡೋದು. ಅದರ ಅರ್ಥ ಏನಂದರೆ, ಶ್ರೀಮಂತರ ಮಕ್ಕಳು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅಲ್ಲಿ ಸೀಟ್ ತಗೊಳ್ತಾರೆ. ಖಾಸಗಿ ಕಾಲೇಜಲ್ಲಿ ಅಲ್ಲಿ ಪೇಷಂಟ್ ಕಡಿಮೆ ಇರ್ತದೆ. ಅದಕ್ಕೆ ನಮ್ಮ ವೆನ್ಲಾಕು, ಉಳ್ಳಾಲ ಆಸ್ಪತ್ರೆ, ಗ್ರಾಮೀಣ ಇಂತಹ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಎಕ್ಸ್ಪೆರಿಮೆಂಟ್, ಶ್ರೀಮಂತ ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಇಟ್ಟಂತಹ ಆಸ್ಪತ್ರೆ ಅಂತ ಕಾಣ್ತದೆ. ಅದು ಉಳ್ಳಾಲ ನಗರಸಭಾ ವ್ಯಾಪ್ತಿಡು ಸಮುದಾಯ ಆರೋಗ್ಯ ಕೇಂದ್ರ ಪಂಪಿನ ನಿಲೆಟ್ ತಾಲೂಕು ಆಸ್ಪತ್ರೆಯನ್ನು ಉಂಡು ಮಲ್ತದಿತ್ತನಲ್ಲ. ಆಸ್ಪತ್ರೆಡು ಭಾರಿ ಪ್ರಮಾಣದ ಅವ್ಯವಸ್ಥೆ ಬೊಕ್ಕ ಕೊರತೆ ದಾತ್ರ ಸರಿಸುಮಾರು 10,000 ಜನಸಂಖ್ಯೆ ಉಪ್ಪುನ ಉಳ್ಳಾಲಗ್ ಒವ್ವೇ ರೀತಿಯ ಪ್ರಯೋಜನ ಆವೊಂದಿಜ್ಜಿ ಅಂಚಾದ ಸಂಬಂಧಪಟ್ಟಿನಕಲು ಈ ಸಮಸ್ಯೆಯನ್ನು ಸರಿ ಮನ್ಪಾದು ಸಾರ್ವಜನಿಕರಿಗೆ ಅನುಕೂಲ ಆಪಿಲಕ ಮಲ್ಪೊಡು ಪಂಡದು ಅಕ್ರಮ್ ಹಸನ್ ಸುದ್ದಿಗೋಷ್ಠಿಡು ತೆರಿಪಾಯಿರು. ಹಿಂದಿನ ಕಾಲದಿಂದಲೂ ಸಹ ನಮ್ಮ ಎಲ್ಲ ಕರ್ನಾಟಕದ ಯಾವುದೇ ಹೆಚ್ಚಿನ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತಾರೆ. ಅದು ಹಾಸನದಲ್ಲಿ ಉಂಟು, ಮಂಡ್ಯದಲ್ಲೂ ಉಂಟು, ಮೈಸೂರು ಎಲ್ಲ ಕಡೆ ಉಂಟು. ಜಿಲ್ಲಾ ಆಸ್ಪತ್ರೆಗಳು ನೇರವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್. ಅದು ಮಾಡಿದ ಏನು ಲಾಭ ಅಂದರೆ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದಲ್ಲಿ ಉಚಿತವಾಗಿ MBBS MD ಸೀಟ್ ಸಿಗ್ತದೆ ಫ್ರೀಯಾಗಿ. ತುಂಬ 1,75,000 ರೂಪಾಯಿ CET ನೀಟ್ ಎಕ್ಸಾಮ್ ಪ್ರತಿಭಾವಂತ. ಈ ಖಾಸಗಿ ಕಾಲೇಜಲ್ಲಿ ಯಾರು 5 ಕೋಟಿ 3 ಕೋಟಿ ಕೊಡುವವರೆಗೆ ಶ್ರೀಮಂತ ಮಕ್ಕಳಿಗೆ ಅವ್ನಿಗೆ 40% ಮಾರ್ಕ್ ಇದ್ದರೂ ಸಹ ಅವನು ತಜ್ಞ ವೈದ್ಯರಾಗ್ತಾನೆ. ಅವನು ಮತ್ತೆ ಡಾಕ್ಟರ್ ಆದ ನಂತರ ಅವನದ್ದು ಫಸ್ಟ್ ಪ್ರಿಯಾರಿಟಿ ಮಾಡಿದ ಸಾಲ ತೀರಿಸಲಿಕ್ಕೆ ಅಥವಾ ರೋಗಿಗಳನ್ನು ಲೂಟಿ ಮಾಡಲಿಕ್ಕೆ. ಅದಕ್ಕೆ ಪರ್ಯಾಯವಾಗಿ ಸರ್ಕಾರಿ ವೆನ್ಲಾಕ್ನಂತಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದರೆ ಮೆರಿಟ್ ಸ್ಟೂಡೆಂಟ್ಗಳು ಅಲ್ಲಿ ಸ್ಟೂಡೆಂಟ್ MBBS ಡಾಕ್ಟ್ರಿಗೆ ಸೀಟು ಸಿಗ್ತದೆ ಮತ್ತು ಇದು ಆಗ್ತದೆ. ಆ ವ್ಯವಸ್ಥೆಯಲ್ಲಿ ಒಂದು ವೇಳೆ ನಮ್ಮ ಹಿಂದಿನಿಂದಲೂ ಕನಿಷ್ಠ ಕಳೆದ 10 ವರ್ಷದಿಂದಲೇ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಬೇಡಿಕೆ ಉಂಟು. ಅದು ವೆನ್ಲಾಕ್ ಆಸ್ಪತ್ರೆ ಮೆಡಿಕಲ್ ಆದರೆ ನಮಗೆ ಉಳ್ಳಾಲಕ್ಕೂ ಲಾಭ ಆಗ್ತದೆ. ಏಕೆಂದರೆ ಅಲ್ಲಿದ್ದ ಎಕ್ಸ್ಪರ್ಟ್ ಡಾಕ್ಟರ್ಗಳು, ಪ್ರೊಫೆಸರ್ಗಳು ವಾರಕ್ಕೆ 1-2 ದಿವಸ ಇಲ್ಲಿ ಸಹ ಸೇವೆ ಕೊಡ್ತಾರೆ. ಅದು ಸಹ ಲಾಭ ಉಂಟು. ಆ ಬೇಡಿಕೆ ಸಹ ನಮ್ಮ ತೆಗಿದೆ. ಮತ್ತು ವಿಶೇಷವಾಗಿ ನಾವು SDPI ಪಕ್ಷ ಆರಂಭದಿಂದಲೂ ಹೇಳ್ತೇವೆ, ಪ್ರತಿ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಅಥವಾ ಫೈನಾನ್ಸ್ ಮಿನಿಸ್ಟ್ರುಗಳು ಬಜೆಟ್ ಮಾಡುವಾಗ ನಾವು 2 ವಾರ ಮುಂಚೆನೇ ಪ್ರೆಸ್ ಕಾನ್ಫರೆನ್ಸ್ ನೇರವಾಗಿ ಸರ್ಕಾರಕ್ಕೆ ಹೇಳ್ತೇವೆ, ನಾವು ಸಾಮಾಜಿಕ ನ್ಯಾಯ ಮತ್ತು ಬಡವರ ಕಲ್ಯಾಣಕ್ಕೆ ಇರುವಂಥ ಸರ್ಕಾರಗಳು ಪ್ರತಿ ಬಾರಿ ನೀವು ಬಜೆಟಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಗೆ ಮ್ಯಾಕ್ಸಿಮಮ್ ಬಜೆಟ್ ಕೊಡಬೇಕು, ದೊಡ್ಡ ಮಟ್ಟದ ನಿಧಿ ಬಿಡುಗಡೆ ಮಾಡಬೇಕಂತ. ಆ ನಿಧಿ ಬಿಡುಗಡೆ ಕಡಿಮೆ ಇದ್ದ ಕಾರಣ ಇಂತಹ ದುರಸ್ತಿ ಆಗ್ತದೆ. ಅದು ಮಾತ್ರ ನೋಡಿ, ಕಳೆದ ಎಷ್ಟು ವರ್ಷಗಳಿಂದ ವೈದ್ಯರ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ, ನರ್ಸ್ಗಳ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ. ಇವರೆಲ್ಲ ಡಿಪೆಂಡೆನ್ಸ್ ಇರೋದೇ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ. ಏಕೆಂದರೆ ಅದರಲ್ಲಿ ರಾಜಕಾರಣಿಗಳಿಗೂ ಮತ್ತು ಅಧಿಕಾರಶಾಹಿಗಳಿಗೆ ದುಡ್ಡಿನ ವ್ಯವಹಾರ ಇರ್ತದೆ. ಅದು ಮಾತ್ರ ಅಲ್ಲ, ಹೆಚ್ಚಿನ ಖಾಸಗಿ ಅದು ದಂತ ವೈದ್ಯಕೀಯ ಕಾಲೇಜ್ ಆಗಲಿ ಅಥವಾ ಖಾಸಗಿ ಕಾಲೇಜುಗಳಾಗಲಿ ಅದರ ಮಾಲಕರುಗಳಲ್ಲಿ ಇವರು ರಾಜಕಾರಣಿಗಳು ಪಾರ್ಟ್ನರ್ ಆಗಿರ್ತಾರೆ, ಅಥವಾ ಇವರ ಬ್ಲ್ಯಾಕ್ ಮನಿ ವೈಟ್ ಮಾಡುವಂತಹ ಬೇನಾಮಿ ಸೊತ್ತಾಗಿರ್ತದೆ. ಆದ ಕಾರಣ ಸರ್ಕಾರಗಳು ಸರ್ಕಾರಿ ಇಲಾಖೆಗಳ ಆಹಾರ ಇಲಾಖೆಗೆ, ಆರೋಗ್ಯ ಇಲಾಖೆಗೆ ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ಮಾಡಲ್ಲ.
ಈ ರೀತಿ ಅದು ಹಂತ ಹಂತವಾಗಿ ಯಾವ ರೀತಿ BSNL ವ್ಯವಸ್ಥೆ ಆಯಿತು ಅದೇ ರೀತಿ ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳು ಸಹ ಹಂತ ಹಂತವಾಗಿ ಮುಚ್ಚುವ ಹಂತಕ್ಕೆ ಹೋಗ್ತದೆ. ಎಲ್ಲಿ ತನಕ ಅಂದರೆ ಜನರು ಇಲ್ಲಿಗೆ ಹೋಗದೇ ಇಲ್ಲ. ಇಡೀ ಕರ್ನಾಟಕದಲ್ಲಿ ಉತ್ತಮ ಆರೋಗ್ಯ ಸೇವೆ ಕೊಡುವಂಥ ಜಿಲ್ಲೆ ನಮ್ಮದಾಗಿದೆ. ನಮ್ಮ ಊರಿನ ಜನರಿಗೆ ಸ್ಥಳೀಯವಾಗಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲ. ಈ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಇಲ್ಲಿಯ ಶಾಸಕರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಅದರೊಟ್ಟಿಗೆ ಇಲ್ಲಿ ಎಂ ಪಿ ನಳಿನ್ ಕುಮಾರ್ ಕಟೀಲ್ರವ್ರಿಗೆ ಜವಾಬ್ದಾರಿ ಇದೆ. ಅದರೊಟ್ಟಿಗೆ ನಮ್ಮ ಉಸ್ತುವಾರಿ ಸಚಿವರು, ಅದರೊಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ MLCಗಳಾಗಿ BM ಫಾರೂಕ್, ಪ್ರತಾಪ್ ಚಂದ್ರ ಶೆಟ್ಟಿ, ಕೋಟಾ ಶ್ರೀನಿವಾಸ್ MLCಗಳಾಗಿ ಸಹ ಕೆಲವರು ಹೋಗಿದ್ದಾರೆ. ಈ 4 ಹಂತದ ಅವರ ಫಂಡ್ ಇರ್ತದೆ. MP ಫಂಡ್ ಆಗಲಿ, MLA ಫಂಡ್ ಆಗಲಿ, ಆ ಫಂಡನ್ನು ಸಹ ಸರ್ಕಾರಿ ಆಸ್ಪತ್ರೆಗೆ ಉಪಕರಣ ಒಬ್ಬೊಬ್ಬರು ಒಂದೊಂದು ಉಪಕರಣ ತೆಗೆದುಕೊಟ್ರೆ ಅಲ್ಲಿ ಸಮಸ್ಯೆ ಮುಗೀತದೆ. ಒಬ್ಬ MP ಎಕ್ಸ್ರೇ ಮಿಷಿನ್ ಕೊಡೋದು, ಇನ್ನೊಬ್ಬ MLA ಆಂಬ್ಯುಲೆನ್ಸ್ ಕೊಡೋದು, ಈ ರೀತಿ ಮಾಡಿದರೆ ಉಳ್ಳಾಲದ ಆಸ್ಪತ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಇದು ಸಹ ನಮ್ಮ ಬೇಡಿಕೆ. ದಯವಿಟ್ಟು ನಮ್ಮ ಜಿಲ್ಲೆಯ MP MLA MLCಗಳು ಮತ್ತು ವಿಶೇಷವಾಗಿ ಉಸ್ತುವಾರಿ ಸಚಿವರು ಅವರ ವೈಯಕ್ತಿಕ ಫಂಡ್ ಅದರೊಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ಒತ್ತಡ ಹಾಕಿ ಆದಷ್ಟು ಎಲ್ಲ ರೀತಿಯ ಉಪಕರಣಗಳು ಉಳ್ಳಾಲ ಆಸ್ಪತ್ರೆಗೆ ಬರಬೇಕು ಅಂತ ವಿನಂತಿಸುತ್ತೇವೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ವೈದ್ಯಾಧಿಕಾರಿ, ವೈದ್ಯರು, ನರ್ಸ್ ಬೊಕ ಸಿಬ್ಬಂದಿಲೇನ ಅಗತ್ಯಗೆ ಅನುಗುಣವಾದ ನೇಮಿಸಾವಡು ಹೆರಿಗೆ ಕೇಂದ್ರಡು ಹೆರಿಗೆ ಕೊಟ್ಟಗಿದ್ದ ವ್ಯವಸ್ಥೆ ಇಜ್ಜಿ ಸಹಾಯಕಿಯರು ಪರಿಚಾರಕಿಯರು ಇಜ್ಜರು ಮಲ್ಲ ಆಸ್ಪತ್ರೆ ನಿರ್ಮಾಣ ಆದಿತ್ತಂಡಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಜ್ಜಿ ಸುಸಜ್ಜಿತ ಆಂಬ್ಯುಲೆನ್ಸ್ಗೆ ಬೋಡಾಂಡ ಬೇತೆ ಕ್ಲಿನಿಕ್ ಕೇನೋಡು ಸುಸಜ್ಜಿತ ಲ್ಯಾಬೊರೇಟರಿ ಇಜ್ಜಿ ಟೆಕ್ನಿಷಿಯನ್ ಬ್ಲಡ್ ಬ್ಯಾಂಕ್ ಇಂಚ ಒವ್ವೇ ವ್ಯವಸ್ಥೆಯಲ್ಲಿ ಇಜ್ಜಿ ಪಂಡದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮನ್ಪುಳಕ ಅಕ್ರಮ್ ಹಸನ್ ಒತ್ತಾಯಿಸಾಯರು. ಅದೇ ಒಂದು ಇಡೀ ಜಿಲ್ಲೆಗೆ ನಾವು ತಪ್ಪು ಸಂದೇಶ ಕೊಡ್ತೇವೆ. ಅಲ್ಲಿ 400 ಜನರದ್ದು ರ್ಯಾಂಡಮ್ ಟೆಸ್ಟ್ ಮಾಡಿದ್ರು. ರ್ಯಾಂಡಮ್ ಟೆಸ್ಟ್ ಇಡೀ ಜಿಲ್ಲೆಯಲ್ಲಿ ಕೋಡಿ, ಮುಖಚೇರಿ ಮತ್ತು ನಗರಸಭೆಯಲ್ಲಿ ಇದೇ ರೀತಿ ನಾವು ಬೇರೆ ಕಡೆ ರ್ಯಾಂಡಮ್ ಟೆಸ್ಟ್ ಮಾಡಿದ್ದೆ ಉಳ್ಳಾಲಕ್ಕಿಂತ ಹೆಚ್ಚು ನಮಗೆ ಮಂಗಳೂರಲ್ಲಿ, ಬಂಟ್ವಾಳದಲ್ಲಿ, ಪುತ್ತೂರಲ್ಲಿ ಸಿಗ್ತಿತ್ತು. ಯಾವುದೋ ರಾಜಕೀಯ ಲೆಕ್ಕಾಚಾರಕ್ಕೆ ರ್ಯಾಂಡಮ್ ಟೆಸ್ಟ್ ಮಾಡಿದ್ರು. ಮತ್ತು ಇಡೀ ಜಿಲ್ಲೆಯಲ್ಲಿ ಉಳ್ಳಾಲದ ಕೆಲಸ ಬರ್ಪಿನ ಬಡಿಸಿ ಈ ಒಂದು ವಾರ ಬಿಡ್ದುವಲ್ಲ ಇತ್ತಾಗ ಈ ಉಳ್ಳಾಲದವ್ರೆ ಧಕ್ಕೆಯಲ್ಲಿ ಒಬ್ಬ ಮೀನಿನವರೊಬ್ಬರು ಹೇಳಿದ್ರು ಮಾರ್ಕೆಟಲ್ಲಿ, ಮಾರ್ಕೆಟ್ಗೆ ನೀನು 2 ವಾರ ಇಲ್ಲಿ ಬಿಸ್ನೆಸ್ ಮಾಡಿದ್ಬೇಡ್ರಿ, ಇಡೀ ಉಳ್ಳಾಲದಲ್ಲಿ ಕೊರೋನಾ ಆಗಿದೆ ಅಂತ. ಅದು ಮಾತ್ರ ಅಲ್ಲ, ಕೆಲವು ಮಾಧ್ಯಮದಲ್ಲಿ ಸಹ ಪ್ರತಿದಿನ ಉಳ್ಳಾಲದಲ್ಲಿ 30 ಉಳ್ಳಾಲದಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಿದ ಕಾರಣ ಇಷ್ಟ ಆಯ್ತು ಅಂತ ಆ ವಿಷಯ ಜನರಿಗೂ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ರ್ಯಾಂಡಮ್ ಟೆಸ್ಟ್ ಮಾಡಲೇಬಾರ್ದು. ಒಂದು ವೇಳೆ ರ್ಯಾಂಡಮ್ ಟೆಸ್ಟ್ ಮಾಡಲೇಬೇಕಿದ್ರೆ 400 ಉಳ್ಳಾಲದಲ್ಲಿ ಮಾಡಿದರೆ ಬಂಟ್ವಾಳದಲ್ಲಿ 500 ಮಾಡಬೇಕಿತ್ತು, ಪುತ್ತೂರಲ್ಲಿ 300 ಮಾಡಬೇಕು. ಎಲ್ಲಿ ಮಾಡಿದ್ದಾರೆ? ಇಡೀ ಜಿಲ್ಲೆ ಎಲ್ಲಿ ಸಹ ಮಾಡಿಲ್ಲ. ಅಲ್ಲ, ಇಲ್ಲಿಯ ಶಾಸಕರ ಪ್ರಭಾವ, ಇಲ್ಲಿಯ ಶಾಸಕರು ಒಂದು ಮುತುವರ್ಜಿಯಿಂದ ಧನಾತ್ಮಕ ಚಿಂತನೆಯಿಂದ ರ್ಯಾಂಡಮ್ ಟೆಸ್ಟ್ ಮಾಡಿ ಅವ್ರ ಲೆಕ್ಕಾಚಾರ ಕರೆಕ್ಟ್ ಇರಬಹುದು. ಅದು ಲೆಕ್ಕಾಚಾರದಲ್ಲಿ ನಷ್ಟ ಊರಿಗೆ ಆದದಲ್ಲ. ಅಲ್ಲ ಸರ್, ರ್ಯಾಂಡಮ್ ಟೆಸ್ಟ್ ತಪ್ಪು ಅಂತ ಹೇಗೆ ಹೇಳ್ತೀರಿ ನೀವು? ತಪ್ಪು. ಇಡೀ ಒಂದೇ ಊರಿಗೆ ಯಾಕೆ ರ್ಯಾಂಡಮ್ ಟೆಸ್ಟ್? ಪಾಸಿಟಿವ್ ಗೊತ್ತಾಯ್ತು, ಪಾಸಿಟಿವ್ ಬಂತಂದಿಲ್ಲ, ಅವರು ಸೇಫ್ ಆದ್ರಲ್ಲ, ಬಾಕಿಯವರೆಲ್ಲ ಸೇಫ್ ಅಲ್ಲ. ಸೇಫ್ ನಮಗೆ ಅವರಿಗೆ ಉಳ್ಳಾಲದ ಜನರ ಬಗ್ಗೆ, ಕೋಡಿ ಮತ್ತು ಮುಖಚೇರಿ ಜನರ ಬಗ್ಗೆ ಇದ್ದಂತ ಕಾಳಜಿ ಅವ್ರು ಕೊಣಾಜಿಯವರ ಮೇಲೆ ತೋರಿಸ್ಬೇಕಿತ್ತು, ಪರಂಗಿಪೇಟೆಯವರ ಮೇಲೆ ತೋರಿಸ್ಬೇಕಿತ್ತು, ಅಥವಾ ಪುತ್ತೂರಿನವ್ರ ತರ ಎಲ್ಲ. ಏಕೆಂದ್ರೆ ಶಾಸಕ ಜನಪ್ರತಿನಿಧಿಗಳಿಗೆ ಇಡೀ ಎಲ್ಲ ಜನರು, ಎಲ್ಲ ಪ್ರದೇಶದವರು ಒಂದೇ ರೀತಿ ನೋಡ್ಬೇಕಲ್ಲ, ಅಷ್ಟೇ ಪ್ರೀತಿ ಬೇಕು. ಆ ಪ್ರೀತಿಯನ್ನು ಕೇವಲ ಇಲ್ಲಿ ಮಾತ್ರ ಯಾಕೆ ತೋರಿಸ್ತೀರಿ? ಏಕೆಂದ್ರೆ ಈಗಾಗಲೇ ಇವರು ಸರ್ಕಾರದ ಅಧಿಕಾರಿಗಳು ಕಮ್ಯುನಿಟಿ ಟ್ರಾನ್ಸ್ಫರ್ ಅದ್ರ ಬಗ್ಗೆ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಆದ್ರೆ ವಾಸ್ತವದಲ್ಲಿ ನೋಡಿದ್ರೆ, ಪೊಲೀಸ್ ಸ್ಟೇಷನ್ ನೋಡಿದ್ರೆ, ಕೈದಿಗಳು ನೋಡಿದ್ರೆ, ಯಾವ ಎಲ್ಲಿ ನೋಡಿದ್ರು ಸಹ ಪಾಸಿಟಿವ್ ಬರ್ತಾ ಉಂಟು. ಚೆಂಬುಡಿಯಲ್ಲಿ ಪ್ರಕರಣ ಬಂದಾಗ ಅದೇ ತರ ಎಲ್ಲರೂ ಟೆಸ್ಟ್ ಮಾಡಿ ಸ್ಟಾರ್ಟಿಂಗ್ ಫಸ್ಟ್ ಪ್ರೇಡ್ ಅಲ್ಲಿ ನಮ್ಮ ಸಾರ್ವಜನಿಕವಾಗಿ ಮಾಡಿದ್ರೆ, ಈಗ ಬೇಡ ಅಂತ ಹೇಳುವವರಿಗಿಂತ ನಮಗೊಂದು ಟೆಸ್ಟ್ ಉಚಿತವಾಗಿ ಮಾಡಿ ಅಂತ ಹೇಳುವವರಿಗೆ ಬೇಕು, ಎಲ್ರಿಗೂ ಬೇಕು, ಉಳ್ಳಾಲಕ್ಕೂ ಬೇಕು, ಅದೇ ರೀತಿ ಪುತ್ತೂರು, ಬೆಳ್ತಂಗಡಿ ಸಹ ಬೇಕಂತ ನಾವು ಹೇಳುದು. ಈ ನಮ್ಮ ಬಗ್ಗೆ ಪ್ರೀತಿ ಇದ್ದಷ್ಟು ಕಾಳಜಿ, ಅದೇ ಪ್ರೀತಿಯನ್ನು ತಾರತಮ್ಯ ಮಾಡಬಾರ್ದಲ್ಲ. ಸರ್ಕಾರದ ಮೆಷಿನರಿ ಎಲ್ಲ ಕಡೆ ಸಮಾನವಾಗಿ ಯೂಸ್ ಆಗ್ಬೇಕು, ಅದೇ ಹೇಳುದು. ನಾವು ಮಾಡಿದ ತಪ್ಪು ಅಂತ ಹೇಳುದಲ್ಲ, ನಮ್ಮಷ್ಟೇ ಪ್ರೀತಿ ಅಲ್ಲಿ ಸಹ ತೋರಿಸಿದ್ರು. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ಊರಿಗೆ, ಒಂದು ಏರಿಯಾದಕ್ಕೆ ಸುಮ್ಮನೆ ಅಪಪ್ರಚಾರ, ಅದು ಅವ್ರದ್ದು ಅಥವಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡಬಾರ್ದು. ಅದು ಮಾತ್ರ ಅಲ್ಲ, ಎಷ್ಟೋ ಮನೆಗಳನ್ನು ತುಂಬಾ ಒತ್ತಡ ಹಾಕಿ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ರ್ಯಾಂಡಮ್ ಟೆಸ್ಟ್ ಮಾಡಿದ್ರು ಎಲ್ಲ ಕಲಿ ಗಂಟೆಲ್ಲ ದ್ರವ ಪರೀಕ್ಷೆ ಮಾಡಿದ ನಂತರ ರಿಸಲ್ಟ್ ಬಂದ ನಂತರ ಎಲ್ಲ ಪಾಸಿಟಿವ್ ಅಂತ ಗೊತ್ತಾಗುದು. ಹೌದು, ಹಾಗಾಗಿ ರ್ಯಾಂಡಮ್ ಟೆಸ್ಟ್ ಇದ್ದು ಅಂತ ಹೇಳಿಕ್ಕೆ ಆಗುದಿಲ್ಲ. ರ್ಯಾಂಡಮ್ ಟೆಸ್ಟ್ ಮಾಡೋದು ಒಳ್ಳೆದು, ಮಾತ್ರ ಇಲ್ಲಿ ಮಾತ್ರ ಮಾಡಬೇಡಿ. ಕಾಳಜಿಯನ್ನು ನೀವು ಪುತ್ತೂರು, ಬಂಟ್ವಾಳ ಎಲ್ಲ ಕಡೆ ತೋರಿಸಿ ಅಂತ ನಾವು ಹೇಳೋದು. ಶಾಸಕರಿಗೆ ಬರುದಿಲ್ಲ ಅಲ್ಲಿ. ಶಾಸಕರಿಗೆ ಸಹ ಇಷ್ಟು ದೊಡ್ಡ ತಲಪಾಡಿ ಇದೆ, ಪರಂಗಿಪೇಟೆ ಇದೆ, ತುಂಬೆ ಇದೆ, ಎಲ್ಲ ಹೋಗಿ ನಗರಸಭೆ ವ್ಯಾಪ್ತಿಗೆ ಯಾಕೆ ಡಂಪ್ ಮಾಡ್ತೀವಿ? ಇಡೀ ಊರೇ ಭಯದ ವಾತಾವರಣದಲ್ಲಿ ಬಂದಿತ್ತು 2 ವಾರ. ಎಷ್ಟೋ ಡೆಕ್ಕೆಯಿಂದ ಬಂದದಂತ ಹೇಳಿ ಈ ಪ್ರದೇಶದಲ್ಲಿ ಕುದ್ರೋಲಿ ಆಮೇಲೆ ಆ ಪ್ರದೇಶನೆಲ್ಲ ಲಾಕ್ಡೌನ್ ಇರುವಾಗ ಮೊದಲ ಪ್ರಕಾರ ಸ್ವಲ್ಪ ಉಲ್ಲಂಘಿಸಿದ್ದಾರೆ. ಲಾಕ್ಡೌನ್ ಇರುವಾಗ
ಆ ಬಳಿಕ ಅದು ಪೊಲೀಸ್ ವೈಫಲ್ಯ, ಸರ್ಕಾರದ ವೈಫಲ್ಯ. ಲಾಕ್ಡೌನ್ ಇರುವಾಗ ಅದು ಪೊಲೀಸ್ ವೈಫಲ್ಯ ಅಲ್ಲ, ಜನರಿಗೆ ಅವರ ಜೀವನ ಅವರು ರಕ್ಷಿಸಬೇಕು. ಅದು ಅವರಿಗೆ ಪೊಲೀಸರು ಎಷ್ಟು ರಕ್ಷಿಸ್ತಾರೆ? ನೀವು ರ್ಯಾಂಡಮ್ ಅನ್ನು ಸಮರ್ಥಿಸುವುದಾದ್ರೆ ಸರ್ಕಾರಕ್ಕೆ ಅಷ್ಟು ನೀವು ತಿಳುವಳಿಕಿಲ್ವಾ? ಯಾವುದು ಸರ್ಕಾರ ಯಾಕೆ ಇಂಥ ಒಂದು ಕಾರ್ಯಕ್ರಮ ಮಾಡಲಿಲ್ಲ? ರಾಜ್ಯದಾದ್ಯಂತ ಮಾಡಬಹುದಿತ್ತಲ್ಲ. ಅಲ್ಲ, ಸುದ್ದಿಗೋಷ್ಠಿಡು ಪೂರಕ ಮಾಹಿತಿ ಕೊರನ ಜಾಕಿರ್ ಹುಸೇನ್ ಉಳ್ಳಾಲ ಕೋಡಿ ಚೆಂಬುಗುಡ್ಡೆ ತೊಕ್ಕೋಟು ಇಂಚ ಕೆಲವು ಕಡೆಟ್ ಕಿಯಾಸ್ಕ್ ಬೂತ್ಲೇನು ಅಳವಡಿಸಾದಿರು. ಆಂಡ ಈ ಬೂತು ಕಾರ್ಯಾಚರಿಸ ಒಂದು ಇಜ್ಜಿ ಆಸ್ಪತ್ರೆಗೆ ಸಿಬ್ಬಂದಿಲೇನ ಕೊರತೆ ಉಂಡು ಪಂಡದು. ಆಂಡ ಈ ಬೂತ್ ಕಾರ್ಯಾಚರಿಸ ಒಂದು ಇಜ್ಜಿ ಆಸ್ಪತ್ರೆಗೆ ಸಿಬ್ಬಂದಿಲೇನ ಕೊರತೆ ಉಂಡು ಪಂಡದು ನೆಪ ಪನ್ಪೇರು. ಇಂದೇನು ಮಾತ ಸರಿ ಮಲ್ತಿಜಿಂದಾಂಡ STPI ವತಿರ್ದು ಬೃಹತ್ ಪ್ರತಿಭಟನೆ ನಡಪಾವ ಪಂಡದು ಎಚ್ಚರಿಕೆದ ಪಾತೆರ ಪಂಡೇರು. ಈ ಕಿಯೋನಿಕ್ಸ್ ಬೂತ್ನಲ್ಲಿ ಸ್ಥಳೀಯವಾಗಿ ಏನು ಚಿಕಿತ್ಸಾ ಸೌಕರ್ಯ ಸಿಗಬೇಕಿತ್ತೋ ಅದು ಸಿಗಬೇಕಾಗ್ತದೆ. ಅದರಿಂದ ತುಂಬ ಉಪಕಾರ ಆಗ್ತದೆ. ಸರ್ಕಾರ ಒಂದು ಯೋಜನೆ ಮಾಡುವಾಗ ಜನಪರ ದೂರದೃಷ್ಟಿ ಇಟ್ಟುಕೊಂಡು ಮಾಡ್ತದೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಇಲ್ಲಿ ಅಧಿಕಾರಿಗಳು ಎಡವುತ್ತಾರೆ. ಇಲ್ಲಿಯ ಶಾಸಕರಿಗೆ ನಾವು ಈ ಮೂಲಕ ಹೇಳುವುದು, ಇಂಥ ಈ ಕಿಯೋನಿಕ್ಸ್ನಂತಹ ಈ ಪೆಟ್ಟಿಗೆಗಳನ್ನು ನೀವು ಯಾವ ಒಂದು ಉದ್ದೇಶಕ್ಕಾಗಿ ಇಟ್ಟಿದ್ದೀರಂತ ಅವರೇ ಉತ್ತರಿಸಬೇಕು. ಕಾರಣ ಇಟ್ಟದ್ದು ಅವರು, ನಮ್ಮ ಶಾಸಕರು ಇಟ್ಟದ್ದು. ಅದೇ ರೀತಿ ಈಗ ನಮ್ಮ ಅಕ್ರಮ್ ಹಸನ್ ಅವರು ಹೇಳಿದಾಗೆ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿ ಆ ಕಟ್ಟಡದಲ್ಲಿ ಒಂದು ಸುಸಜ್ಜಿತ ಸೌಕರ್ಯ ಈ ಕೊರೋನಾದ ಸಂದರ್ಭದಲ್ಲಿ ಇದ್ದಿದ್ರೆ ಇಲ್ಲಿ ಇಷ್ಟು ಮರಣಗಳು ಸಂಭವಿಸ್ತಿರಲಿಲ್ಲ. ಹಾಗಾದರೆ ಆ ಕಟ್ಟಡದಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡುವಂತಹ ಜಿಲ್ಲಾಡಳಿತ ನಾವು ಹಲವಾರು ಬಾರಿ SDP ವತಿಯಿಂದಲೂ ಮಾಡಿದ್ದೇವೆ, ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಅರ್ಜಿ ಕೊಟ್ಟಿದ್ದೇವೆ, ಬೇರೆ ಬೇರೆ ಮೂಲಗಳಲ್ಲಿ ವಾಟ್ಸಪ್ಪಲ್ಲಿ ಕೂಡ ನಾವು ಮನವಿಯೆಲ್ಲ ಮಾಡಿದ್ದೇವೆ. ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ. ಈಗಲೂ ಕೂಡ ನಾವು SDP ಒತ್ತಾಯ ಮಾಡೋದಂದರೆ ನಮ್ಮ ಉಳ್ಳಾಳದಲ್ಲಿ ಈಗಾಗಲೇ ಅಕ್ರಮ್ ಹಸನ್ ಅವರು ಹೇಳಿದರು ಯಾವುದೆಲ್ಲ ಮೂಲದಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಮಾಡಬೇಕು. ಮಾಡದಿದ್ದರೆ SDP ವತಿಯಿಂದ ನಾವು ಬೃಹತ್ ಹೋರಾಟವನ್ನು ಉಳ್ಳಾಳದಲ್ಲಿ ಹಮ್ಮಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಇದಕ್ಕೆ ಇಲ್ಲಿಯ ಉಸ್ತುವಾರಿ ಸಚಿವರು ಈಗಾಗಲೇ ಹಲವಾರು ಯೋಜನೆಗಳನ್ನು ಆರೋಗ್ಯ ಸಂಬಂಧಿಸಿದಂತಹ ವಿಚಾರಗಳನ್ನು ಜನರಿಗೆ ಕೇಳಿದ್ದೇವೆ. ಆದರೆ ಇಂಪ್ಲಿಮೆಂಟ್ ಕಮ್ಮಿ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ವಾಟ್ಸಪ್ನಲ್ಲೆಲ್ಲ ಬರ್ತಾ ಇದೆ, ಆದರೆ ಇಂಪ್ಲಿಮೆಂಟ್ ಕಮ್ಮಿ ಇದೆ. ಇದೊಂದು ನಾಟಕೀಯ ರೂಪದಲ್ಲಿ ಆಗಬಾರದು. ಕಾರಣ ಇದು ಜನರ ಜೀವನದ ಒಂದು ಹಕ್ಕು. ಇಲ್ಲಿ ಆರೋಗ್ಯ ಸಮಸ್ಯೆ ಬರುವುದಂದ್ರೆ ಮರಣ ಮೃದಂಗ ಬಾರಿಸುವುದಲ್ಲ. ಉಸ್ತುವಾರಿ ಸಚಿವರು ಕೂಡ ಈ ವಿಚಾರದಲ್ಲಿ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಯಾವುದಾದ್ರೂ ಒಂದು ಹೇಳಿಕೆಗಳನ್ನು ನೀವು ಕೊಡುವಾಗ ಅದು ಜನಹಿತವಾಗಿರಲಿ, ಜನಕ್ಕೆ ಸ್ಪಂದಿಸುವಂತಾಗಿರಲಿ. ಅದೇ ರೀತಿ ಈಗ ಉಳ್ಳಾಳದ ಈ ಸಮಸ್ಯೆಗೆ ತಮ್ಮಿಂದ ನಾವು ಅದು ಸಂಸದರಿಂದ, ಶಾಸಕರಿಂದ, ಸರ್ಕಾರದ ಇನ್ನಿತರ ವಿಭಾಗಗಳಿಂದ ಆರೋಗ್ಯದ ದೃಷ್ಟಿಯಲ್ಲಿ ಉಳ್ಳಾಳವನ್ನು ನೀವು ಹೆಚ್ಚು ಮುತುವರ್ಜಿ ಇಟ್ಟು ಇದನ್ನು ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತೇವೆ. ಇದಕ್ಕೆ ಒಂದು ಅವಧಿ ಇದೆ. ಈ ಅವಧಿಯೊಳಗೆ ಇದು ಪರಿಹಾರ ಕಾಣದಿದ್ದಲ್ಲಿ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗ್ತದೆ. ಧನ್ಯವಾದಗಳು. STPI ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷರು ಅಬ್ಬಾಸ್ AR, ನಗರಸಭಾ ಕೌನ್ಸಿಲರ್ ರಮೇಶ್ ಉಳ್ಳಾಲ್, ಸದಸ್ಯರು ರೌಫ್ ಉಳ್ಳಾಲ್, PFI ಕಾರ್ಯದರ್ಶಿ ಲತೀಫ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.